₹1100 किलो काढो हा काढायचं ₹16.5 किलो है, ₹16.5 किलो है, 15 कर रहे भैया एक खाए के दो तो नहीं जी, ₹55 चलता हूँ रेट का काढो 16 काढो हा ने किलो हाँ 14 बढ़ तगिरे क्या ला रहे बच्चे ऐसा मालो ना तू करे काम सुबह हाँ 14 ओ क्या ये 1 किलो किलो पर 13 कर रहे हो आणि उभरा ತಮ್ಮ ಹೆಸರೇನು ಸರ್? ನಾಗರಾಜ್ ಹುಲ್ಲೂರು ಅಂತ ಹೇಳಿ. ಊರು ರೀ? ತೊರ್ವಿ ಕೆಸಾಳ ತಾಂಡೆ. ಹಾಂ. ದ್ರಾಕ್ಷಿ ತಂದಿರಿ? ಹಾಂ ಹೌದು ಸರ್. ಆ ದ್ರಾಕ್ಷಿ ಹೆಂಗದ ಅದ್ರ ಬಗ್ಗೆ ಮಾಹಿತಿ ಕೊಡ್ರಲ್ಲ. ದ್ರಾಕ್ಷಿ ಚಲೋ ಐತ್ರಿ, ಆದ್ರೆ ರೇಟ್ ಒಂದು ಸ್ವಲ್ಪ ಕಡಿಮೆ ಐತಿ. ಒಂದು ಸ್ವಲ್ಪ ರೇಟಿನ ಬಗ್ಗೆ ಇದು ಮಾಡಿಕೊಟ್ರೆ ಅನುಕೂಲ ಆಗ್ತದೆ. ಅಂದ್ರೆ ಮಿನಿಮಮ್ ಅಂದ್ರೆ ಒಂದು ₹80 ಹೋದ್ರೆ ಸ್ವಲ್ಪ ನಮಗೆ ಅನುಕೂಲ ಆಗ್ತದೆ. ಇದು ಕರಿದು ಒಂದು ₹80, ಇದೊಂದು ₹60 ಹೋದ್ರೂ ರೈತರಿಗೆ ಸ್ವಲ್ಪ ಅನುಕೂಲ ಆಗ್ತದೆ. ಅಂದ್ರೆ ಖರ್ಚು ಜಾಸ್ತಿ ಇದೆ, ಹಿಂಗಾಗಿ ಒಂದು ಸ್ವಲ್ಪ APMC ದವರು ಇದ್ರ ಬಗ್ಗೆ. ಇವತ್ತೇನು ರೇಟ್ ಹೋಗಿದ್ರಿ? ಇವತ್ತು 65 ಹೋಗೈತ್ರಿ, ಇದು 50 ಹೋಗೈತ್ರಿ. ಇದು
ಇದು 65, ಹಾಂ ಇದು 55, ಇದು 50. 50. ಹಾಂ ಈಗ ನಿಮ್ಗೆ ಪಡ್ತಲ್ ಆಗೋದಿಲ್ಲ ಕೊಡ್ತಾರಂದ್ರೆ ಏನು ಮತ್ತೆ ಏನು ಮಾಡಕ್ಕೆ ಬರಲ್ಲಲ್ರಿ, ಅನಿವಾರ್ಯ ಅನಿವಾರ್ಯ ಅದು. ಅನಿವಾರ್ಯ ಮತ್ತೆ ಕೊಡಬೇಕು, ಇಡಕ್ಕಂತೂ ಬರಲ್ಲ. ಹಾಂ. ಈಗ ಖರ್ಚು ಎಷ್ಟು ಬರ್ತದೆ ರೀ ಟೋಟಲ್? ಖರ್ಚು ಭಾಳ ಐತೆ ಹೇಳ್ರಿ. ಖರ್ಚು ಲೆಕ್ಕ ಕೇಳಿದ್ರೆ ಅದು ದ್ರಾಕ್ಷಿನೇ ಮಾಡ್ಬಾರ್ದು ಹಂಗೆ ಅನಿಸ್ತದ. ಇಲ್ಲ ಬೆಳೆದಕ್ಕೆ ಮತ್ತೆ ಆ ಖರ್ಚಿಗೆ ಆಗ್ತದೆ ಹಿಂಗೆ ಒಂದೊಂದು ದಿನ ಒಂದೊಂದು ವರ್ಷ ಚಲೋ ಬರ್ತದೆ, ಒಂದೊಂದು ವರ್ಷ ಕಡಿಮೆ, ಹಾಂ. ಹಿಂಗೆ ಬಂದಂಗೆ ಹೋಗೋದು. ನಿಮ್ಮ ಮೊಬೈಲ್ ನಂಬರ್ ಹೇಳಿ. 9632 9682 9632 9632 37 37 33 33 99. 99. ಥ್ಯಾಂಕ್ ಯು ರೀ. ಯೂಟ್ಯೂಬ್ನಾಗ ಬರತ್ತದ ನೋಡಿ. ತಾವು ರೈತರೇನು? ಈ ದಾಳಂಬಿ ಹ್ಯಾಂಗೆ ನಡೆದ್ರಿ ಈಗ ರೇಟು? ರೇಟ್ ನಡೆದು ಈಗ 350 ಹಿಡ್ಕೊಂಡು 200 ತನ. 200 ತನ ನಡೆದು. ಯಾವ್ರಿ ನಿಮ್ಮದು? ನಮ್ಮದು ಇಂಡಿ ತಾಲೂಕು ತಡವಲ್ಗ. ಇಂಡಿ ತಾಲೂಕು ತಳವಲ್ಗ. ಮತ್ತೇನೇನು ಬಿತ್ತೀರಿ ಹೊಲ್ದಾಗ? ಅವೆಲ್ಲ ದ್ರಾಕ್ಷಿ, ದಾಳಿಂಬರಿ, ಲಿಂಬೆಹಣ್ಣು, ನಿಂಬೆಹಣ್ಣ, ಮತ್ತು ಚಿತ್ತಾಪುಳ, ಡ್ರೈಗನ್ನ, ಹಾಂ ರೀ, ಪಪ್ಪಾಯಿ ಎಲ್ಲ ಹಣ್ಣೆ ಬೆಳಿತೇವೆ. ಎಲ್ಲ ಹಣ್ಣೆ. ಈ ಸೀಸನ್ ಹ್ಯಾಂಗದ ರೀ? ಎಲ್ಲ ಸೀಸನ್ ಚಲೋನೇ ಅದ. ದ್ರಾಕ್ಷಿ ಚಲೋ ಅದ ಈ ವರ್ಷ ರೇಟ್. ದಾಳಿಂಬರಿ ಚಲೋ ಅದ, ಪಪ್ಪಾಯಿ ಚಲೋ ಅದ, ಹಾಂ ರೀ, ನಿಂಬಿಕಾಯಿ ರೇಟ್ ಚಲೋ ಅದ. ಹಾಂ. ಚಲೋ ರೀ ಸರ್ ರೇಟ್. ತಮ್ಮ ಹೆಸರು? ಸೋಮಶೇಖರ್ ಶಾಂತಪ್ಪ ಬೆಳಿ. ಯಾವ ನ್ಯೂಸ್ ನಿಮ್ಮದು?